ಎಲ್ಲರಿಗೂ ನಮಸ್ಕಾರ. ನಾನು ಚರಣ್ ಕುಮಾರ್ ಶೆಟ್ಟಿ ಬಗ್ವಾಡಿ. ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಅಜ್ಜಿ ಮೊಮ್ಮಗನ ಸಂಭಾಷಣೆಯ ಚಿಕ್ಕ ತುಣುಕು ಈಗ. ಮಗ ಮಗ ಎಲ್ಲಿ ಹೋದೆ? ನನಗೆ ಕೆಮ್ಮು, ನಡಿಲಿಕ್ಕಾಗಲ್ಲ, ಬೆನ್ನು ನೋವು, ಸೊಂಟ ನೋವು. ನೀನು ಎಲ್ಲೆಲ್ಲೋ ಹೋದರೆ ನಿನ್ನನ್ನು ಹುಡುಕೋದು ಹೇಗೆ? ಎಲ್ಲೆಲ್ಲೋ ಹೋಗಬೇಡ ಕಂದ, ಎಲ್ಲಿದ್ದೀಯಾ? ಅಜ್ಜಿ, ನಾನು ಎಲ್ಲೂ ಹೋಗಿಲ್ಲ ಅಜ್ಜಿ, ಇಲ್ಲೇ ಇದ್ದೀನಿ ನೋಡಿ, ಆಟ ಆಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸರಿ ಆಯಿತು, ಎಲ್ಲೆಲ್ಲೋ ಹೋಗಬೇಡ, ಕೆರೆ ಕಡೆ ಅಂತೂ ಹೋಗಲೇಬೇಡ, ಅಲ್ಲಿ ನೀರಿದೆ, ಹಾವು ಚೇಳು ಎಲ್ಲ ಇವೆ, ಜಾಗ್ರತೆ. ಸರಿ ಅಜ್ಜಿ, ನಾನು ಇಲ್ಲೇ ಆಟ ಆಡ್ತಾ ಇರ್ತೀನಿ. ಓಹೋ, ಇವತ್ತು ಮಾರಣಕಟ್ಟೆ ಹಬ್ಬ, ಮಕರ ಸಂಕ್ರಾಂತಿಗೆ ನಮಗೆ ಶಾಲೆಗೆ ರಜೆ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಮಾರಣಕಟ್ಟೆ ಹಬ್ಬಕ್ಕೆ ಹೋಗ್ತಾರೆ, ನಾನು ಹೋಗಬೇಕು. ಅಜ್ಜಿ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಬೇಕು. ನಾನು ಅಜ್ಜಿ ಹತ್ರನೇ ಕೇಳ್ತೀನಿ. ಅಜ್ಜಿ 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 ಅಜ್ಜಿ. ಏನು ಆಟ ಆಡ್ತಾ ಇದ್ದೀಯಲ್ಲ, ಏನಾಯ್ತು ನಿನಗೆ? ಹೀಗೆ ನನ್ನ ಯಾಕೆ ಕರ್ಕೊಂಡು ಓಡಿ ಬರ್ತಾ ಇದ್ದೀಯಾ? ಅಷ್ಟು ಗೊತ್ತಾಗಲ್ವಾ? ಆಟ ಆಡ್ಕೋ, ಹೋಗು. ಅಜ್ಜಿ ಅಜ್ಜಿ, ಇವತ್ತು ಮಾರಣಕಟ್ಟೆ ಜಾತ್ರೆ ಅಲ್ವಾ, ನನ್ನಲ್ಲಿ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಮಂಡಕ್ಕಿ, ಮಿಠಾಯಿ, ಖಾರದ ಕಡ್ಡಿ, ಐಸ್ ಕ್ರೀಮು, ಬಾಯಲ್ಲಿ ನೀರು ಬರ್ತದೆ, ಏನೇನೋ ತಿಂಡಿಗಳು ಬರ್ತವೆ, ಮತ್ತು ಬೇರೆ ಬೇರೆ ಆಟ ಸಾಮಾನುಗಳು ಬರ್ತವೆ. ಅವುಗಳನ್ನು ಕೊಡಿಸ್ತೀಯಾ ಅಜ್ಜಿ? ನನ್ನ ಕರ್ಕೊಂಡು ಹೋಗಜ್ಜಿ, ಪ್ಲೀಸ್ ಅಜ್ಜಿ, ಪ್ಲೀಸ್ ಅಜ್ಜಿ. ಸರಿ, ಬೇಜಾರು ಮಾಡ್ಕೊಳ್ಬೇಡ. ನಾನು ನೀನು ಸಂಜೆ ಹೊತ್ತಿಗೆ ಮಾರಣಕಟ್ಟೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗುವ, ಆಯಿತಾ? ಈಗ ಹೋಗು, ಆಟ ಆಡ್ಕೋ. ಏ ಅಜ್ಜಿ, ತುಂಬ ಖುಷಿ ಆಯಿತು, ಮುದ್ದು ಅಜ್ಜಿ. ಸರಿ ಅಜ್ಜಿ, ಆಟ ಆಡ್ಕೊಳ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ಬೆಳಿಗ್ಗೆ ದೋಸೆಗೇನೋ ಪಾಯಸ ಹಾಕಿ ಕೊಟ್ಟಿದ್ದೀಯಾ, ಅದು ಏನಜ್ಜಿ? ಅದು ತುಂಬಾ ಚೆನ್ನಾಗಿತ್ತು, ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ಅಜ್ಜಿ. ಇದ್ರೆ ಕೊಡ್ತೀಯಾ ನನಗೆ ಸ್ವಲ್ಪ? ಅಯ್ಯೋ ಕಂದ, ಅದು ದೋಸೆ ಪಾಯಸ ಅಲ್ಲ ಕಂದ, ಅದನ್ನು ಹಾಲು ದೋಸೆ ಅಂತಾರೆ. ನಮ್ಮಲ್ಲಿ ಸಂಕ್ರಾಂತಿಗೆ ಹಾಲು ದೋಸೆ ಮಾಡಿ ಮೀಸಲಿಡಬೇಕು, ಅದು ಪದ್ಧತಿ ಮಗ. ಹೌದಾ ಅಜ್ಜಿ? ಅದನ್ನು ಹೇಗೆ ಮಾಡ್ತಾರೆ, ನನಗೂ ಹೇಳಿಕೊಡ್ತೀಯಾ? ತಡೆ, ಹೇಳ್ತೀನಿ. ತೆಂಗಿನಕಾಯಿನ ಅರೆದು ಹಾಲು ತೆಗೆದು ಏಲಕ್ಕಿ ಹುಡಿ ಬೆಲ್ಲ ಹಾಕಿ ಕಾಯಿ ಹಾಲನ್ನು ಮಾಡೋದು, ಕಾಯಿಸಿಬಿಟ್ಟು. ಹಾಗೆ ಅಕ್ಕಿ ಅರೆದು ಓಡ್ ದೋಸೆ ಮಾಡಿ ಅದಕ್ಕೆ ಕಾಯಿಸಿಟ್ಟ ಕಾಯಿ ಹಾಲು ಹಾಕಿ ತಿನ್ನೋದೇ ಒಂದು ಸಂಭ್ರಮ ಮಗ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನನಗೆ ನನ್ನ ಅಜ್ಜಿ ಮಾಡ್ತಾ ಇದ್ದ ಕಾಯಿ ಹಾಲು ದೋಸೆ ನೆನಪಾಗ್ತಾ ಇದೆ. ಆಹಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಹೌದಾ ಅಜ್ಜಿ? ನನಗೂ ಆ ಕಾಯಿ ಹಾಲು ದೋಸೆ ಅಂದರೆ ತುಂಬಾ ಇಷ್ಟ, ನಾನು ತಿನ್ನಬೇಕು ಅನಿಸ್ತಾ ಇದೆ ಈಗ. ಹೌದಾ ಕಂದ, ಬಾ, ಬೇಕಾದರೆ ಬೆಳಿಗ್ಗೆ ಮಾಡಿಟ್ಟ ಕಾಯಿ ಹಾಲು ದೋಸೆ ಇದೆ, ಕೊಡ್ತೀನಿ, ತಿನ್ಬೋದು. ಹಾಗೆ ಹಬ್ಬಕ್ಕೆ ಹೋಗೋದಕ್ಕೆ ತಯಾರು ಮಾಡ್ಕೊ, ಆಯಿತಾ? ಬೇಗ ಹಬ್ಬಕ್ಕೆ ಹೋಗಿ ಬರುವ. ಕಡೆಗೆ ಸಂಜೆ ಆದಮೇಲೆ ಜನ ತುಂಬ ಆಗ್ತಾರೆ, ಮಾರಣಕಟ್ಟೆಗೆ ಗೆಂಡಕ್ಕೆ ತುಂಬ ಜನ ಬರ್ತಾರೆ, ಆಯಿತಾ? ಆಯಿತು ಅಜ್ಜಿ, ಬೇಗ ಬರ್ತೀನಿ. ನಾನು ಮಾರಣಕಟ್ಟೆ ಹಬ್ಬಕ್ಕೆ ಹೋಗ್ತೀನಿ. ಧನ್ಯವಾದಗಳು.